ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷಾ ಸುವರ್ಣ ಕನ್ನಡ ವ್ಲಾಗ್ಸ್. ಇವತ್ತು ವೆಡ್ನೆಸ್ಡೇ. ನಮ್ಮ ಮನೆಯಲ್ಲಿ ರಾತ್ರಿ ಪಾರ್ಟಿ ಇದೆ. ಪಾರ್ಟಿ ಅಂದ್ರೆ ಸಣ್ಣದು, ಮನೆಯವ್ರ ಜೊತೆ. ನಮ್ಮ ಶ್ರುತಿ ಮತ್ತೆ ಅನುಷಾ ಅವರದ್ದು ಪ್ರಿಪರೇಷನ್ ಇವತ್ತು. ಹೌದು. ಮತ್ತೆ ಸ್ವಲ್ಪ ಶ್ರುತಿದು ಮಮ್ಮಿ ಕೂಡ ಮಾಡ್ತಾರೆ, ಅವರದ್ದು ಡೆಸರ್ಟ್ ಅವ್ರು ಮತ್ತೆ ಮಾಡ್ತಾರೆ. ಸೊ ಎಲ್ಲ ಕೂಡ ತೋರಿಸ್ತೇನೆ, ನಿಮ್ ಜೊತೆ ಶೇರ್ ಮಾಡ್ತೇನೆ ಏನೇನ್ ಮಾಡ್ತಾ ಇದ್ದೇವೆ ಅಂತ. ಸೊ ಇವತ್ತು ಮೆನು ಹೇಳ್ತೇನೆ ಏನಂತ. ಸೊ ಶ್ರುತಿ ಹೇಳ್ತಾಳೆ. ಸೊ ಅಪಿಟೈಸರ್ಸ್ ಅಲ್ಲಿ ಕಾರ್ನ್, ಪಾಮೊಗ್ರಾನೇಟ್, ಚೀಸ್ ಸಲಾಡ್ ಟೈಪ್, ಮತ್ತೆ ಆಲೂ ಭುಜಿಯಾ ಚಾಟ್, ಮತ್ತೆ ಸ್ಟಾರ್ಟರ್ಸ್ ಅಲ್ಲಿ ವೆಜ್ ಅಲ್ಲಿ ಪನ್ನೀರ್ ಟಿಕ್ಕಾ, ನಾನ್ ವೆಜ್ ಅಲ್ಲಿ ಹನಿ ಚಿಲ್ಲಿ ಚಿಕನ್, ಮತ್ತೆ ಘೀ ರೋಸ್ಟ್ ಚಿಕನ್, ಮತ್ತೆ ಮೇನ್ ಕೋರ್ಸ್ ಅಲ್ಲಿ ಗ್ರೀನ್ ಮಸಾಲಾ ಚಿಕನ್ ಮತ್ತೆ ಪಾವ್. ಅದ್ ಗ್ರೀನ್ ಮಸಾಲಾ ಚಿಕನ್ ಕರಿ ಆಗಿರುತ್ತೆ, ಮತ್ತೆ ಪಾವ್. ಮತ್ತೆ ಡೆಸರ್ಟ್ ಅಲ್ಲಿ ಫಲೂದಾ, ಮ್ಯಾಂಗೋ ಫಲೂದಾ ವಿತ್ ರಾಜ್ಭೋಗ್ ಐಸ್ ಕ್ರೀಮ್. ಹಾ, ಸೊ ನಾವ್ ಇವಾಗೆಲ್ಲ ಪ್ರಿಪರೇಷನ್ ಮಾಡ್ಬೇಕು. ಏನು ಕೂಡ ಆಗ್ಲಿಲ್ಲ, ಎಲ್ಲ ಕೂಡ ನಾನು ಶೂಟ್ ಮಾಡೋದಿಲ್ಲ. ಮಧ್ಯ ಏನೇನ್ ಸ್ವಲ್ಪ ನಿಮ್ಗೆ ಅಪ್ಡೇಟ್ ಕೊಡ್ತೇನೆ ಏನೇನ್ ಆಗ್ತಾ ಉಂಟಂತ. ಸೊ ಶ್ರುತಿ, ಏನೆಲ್ಲ ಪ್ರಿಪರೇಷನ್ ಆಯ್ತು? ಸೊ ಆಸ್ ಯು ಗೈಸ್ ಇಲ್ಲಿ ನೋಡ್ತೀರಿ, ಇದು ಪನ್ನೀರ್ ಟಿಕ್ಕಾ ಪ್ರಿಪರೇಷನ್. ಟೊಮ್ಯಾಟೊ ಎಲ್ಲ ಮ್ಯಾರಿನೇಟ್ ಆಗಿದೆ ಲೈವ್ ಪನ್ನೀರ್ ಒಟ್ಟಿಗೆ. ಇದು ಹನಿ ಚಿಲ್ಲಿ ಚಿಕನ್, ಇದು ಬೇಸಿಕ್ ಮ್ಯಾರಿನೇಷನ್. ಮತ್ತೆ ಇದು ಗ್ರೀನ್ ಚಿಕನ್ ಕರಿ ಆಯ್ತಾ. ಸೊ ಈಗ ಚೂರತ್ತಲ್ಲಿ ಆಲೂ ಭುಜಿಯಾ ಚಾಟಿಗೆ ಸಹ ಮಿಕ್ಸ್ಚರ್ ರೆಡಿ ಆಗ್ತದೆ. ಮತ್ತೆ ಇದೆಲ್ಲ ಕುಕಿಂಗ್ ಸಹ ಪ್ರಿಪರೇಷನ್ ಆಲ್ಮೋಸ್ಟ್ ಆಗಿದೆ, ಇದೆ ಖಾಲಿ ಕುಕ್ ಮಾಡ್ಲಿಕ್ಕೆ. ಸೊ ನಮ್ದು ಇವಾಗ ಫೈನಲ್ ಡಿಶ್ ರೆಡಿ ಆಗ್ತಾ ಉಂಟು, ಪನ್ನೀರ್ ಟಿಕ್ಕಾ. ಸೊ ಏನೇನಾಯ್ತು ಅಂತ ಅಲ್ಲಿ ಹೋಗಿ ತೋರಿಸ್ತಾರೆ. ಇದು ಅಮ್ಮ ಗ್ರೇಟ್ ಮಾಡ್ತಾರೆ ಚೀಸ್ ಆನ್ ಕಾರ್ನ್. ಇದು ಕಾರ್ನ್ ಪೊಮೊಗ್ರಾನೇಟ್ ಚೀಸ್ ಸಲಾಡ್. ಕಾರ್ನ್ ಪೊಮೊಗ್ರಾನೇಟ್ ಚೀಸ್ ಸಲಾಡ್. ಮತ್ತೆ ಇದು ಪ್ರಿಪರೇಷನ್ ಆಗಿದೆ ಆಲೂ ಭುಜಿಯಾ ಚಾಟ್. ಅಪ್ಪ ಈಗ ಪೊಟೆಟೊ ಬಿಸ್ಕಿಟ್ಸ್ ತರ್ತಾರೆ, ಅದ್ರ ಮೇಲೆ ಹಾಕಿ ಮತ್ತೆ ಲೈಟ್ ಗಾರ್ನಿಶ್ ಮಾಡಿ ಅದು ಚಾಟ್ ಐಟಮ್ ಟೈಪ್. ದಿಸ್ ಇಸ್ ಅಮೇಜಿಂಗ್ ಹನಿ ಚಿಲ್ಲಿ ಚಿಕನ್. ಹಾ, ಮತ್ತೆ ದಿಸ್ ಇಸ್ ಗ್ರೀನ್ ಚಿಕನ್ ಕರಿ, ಅಮೇಜಿಂಗ್. ಮತ್ತೆ ಯಮ್ಮಿ ಘೀ ರೋಸ್ಟ್ ಚಿಕನ್. ಸೊ ಡೆಸರ್ಟ್ಸ್ ಆಲ್ಮೋಸ್ಟ್ ಎಲ್ಲ ಕಾಂಡಿಮೆಂಟ್ ಪ್ರಿಪೇರ್ಡ್ ಉಂಟು, ಖಾಲಿ ಅಸೆಂಬಲ್ ಮಾಡ್ಲಿಕ್ಕೆ. ಎಸ್, ಆಲ್ಮೋಸ್ಟ್ ಡನ್. ಪನ್ನೀರ್ ಪಾರ್ಟಿ ಸ್ಟಾರ್ಟ್ ಇಲ್ಲಿ ಪನ್ನೀರ್ ಟಿಕ್ಕಾದ ಪ್ರಿಪರೇಷನ್ ಆಗ್ತಾ ಉಂಟು. ಆಲ್ಮೋಸ್ಟ್ ಒನ್ ಸೆಟ್ ಆಗಿದೆ ಈಗ ಅದನ್ನ ಅಸೆಂಬಲ್ ಮಾಡ್ಲಿಕ್ಕೆ. ಮತ್ತೆ ಇಲ್ಲಿ ಸೋಯಾಬೀನ್ ಕರಿ ಆಗ್ತಾ ಉಂಟು, ಅದನ್ನ ವೆಜ್ ಅವರಿಗೆ. ಹಾ, ವೆಜ್ ಅವರಿಗೆ. ಹೋಯ್ತು ಪ್ಲೇಟ್. ಸೊ ನಮ್ದು ಇವಾಗ ಪಾರ್ಟಿ ನಡೀತಾ ಇದೆ. ಹೇಗಾಗಿದೆ? ಹಾ, ಒಳ್ಳೆ ಹೋಮ್ ಮೇಡ್ ಅಂತ ಅಷ್ಟು ಗೊತ್ತಾಗುದಿಲ್ಲಲ್ಲ, ಒಳ್ಳೆ ರೆಸ್ಟೋರೆಂಟ್ ಅಲ್ಲಿ. ಹಾ, ಸೊ ಶ್ರೀಲಕ್ಷ್ಮಿ ಅಂಡ್ ಶ್ರುತಿ ಹೇಗಾಗಿದೆ? ಶ್ರೀಲಕ್ಷ್ಮಿ ಹೇಳು. जॉब कर रही नहीं, कैसे बना है सब? टेस्ट कैसा है? मैंने अभी तक टेस्ट नहीं किया, मैं थोड़ा फोटोग्राफी कर रही हूँ. अभी मैं करूंगी, बट मैंने सबका टेस्ट ऑलरेडी ले लिया. हाँ, ನಾನು ಎಲ್ಲರ ಟೇಸ್ಟ್ ಆಲ್ರೆಡಿ ತಕೊಂಡು ಆಗಿ ಎಲ್ಲ ಅಮೇಜಿಂಗ್ ಉಂಟು. ಹೇಗಾಗಿದೆ? ಬಟ್ ಊಟದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ, ಬೇರೆಲ್ಲ ಮಾತಾಡ್ಸಿ ನಾವು ಊಟ ಮಾಡ್ತಾ ಇದ್ದೇವೆ. ಸೊ ಇವತ್ತು ಗುರುವಾರ, ನೆಕ್ಸ್ಟ್ ಮಾರ್ನಿಂಗ್ ಇವತ್ತು ಸ್ವಲ್ಪ ಲೇಟ್ ಆಗಿ ಹೇಳುವಾಗ. ಇವತ್ತು ನಮ್ಮ ಮನೇಲಿ ಒಂದು ಸ್ಪೆಷಲ್ ತಿಂಡಿ ಆಗ್ತಾ ಉಂಟು, ಬಾಂಬೆದು ಸ್ಪೆಷಲ್ ಮಿಸಲ್ ಪಾವ್ ಅಂತ. ಸೊ ಹೇಗಿರ್ತದೆ ಅಂತ ನಿಮ್ಗೆ ತೋರಿಸ್ತೇನೆ. ಈಗ ಮಾಡ್ತಾ ಇದ್ದಾರೆ, ಆಲ್ಮೋಸ್ಟ್ ಆಗ್ತಾ ಬಂತು. ಮಿಸಲ್ ಮಸಾಲ ಹಾಕುದು. ಇದು ಮಿಸಲ್, ಇದು ಮಸಾಲ. ಓಕೆ, ಆಮೇಲೆ ಇದು ಬೇಕು, ಇದು ತಿನ್ನುವಾಗ ಹಾಕೊಳ್ಳಿಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಆನಿಯನ್. ಇದು ಮಿಕ್ಸರ್. ಇದನ್ನ ಹಾಕೊಂಡು ಆಮೇಲೆ ಇದು ಮಸಾಲ ಉಂಟಲ್ಲ, ಇದನ್ನ ಹಾಕೊಂಡು ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪು ಆನಿಯನ್ ಎಲ್ಲ ಹಾಕೊಂಡು ಮತ್ತೆ ಸ್ವಲ್ಪ ಬೇಕಾದ್ರೆ ತಿನ್ಬೇಕು.
ಸೊ ಇದನ್ನ ಪಾವ್ ಬರ್ತದೆ ನೋಡಿ, ವಡಾ ಪಾವ್ ಎಲ್ಲ ಪಾವ್ ಬರ್ತದೆ, ಅದರೊಟ್ಟಿಗೆ ಮಿಕ್ಸ್ ಮಾಡಿ ತಿನ್ಬೇಕು, ತುಂಬಾ ಒಳ್ಳೇದಾಗ್ತದೆ. ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ನಮ್ಗೆ ಅದೇ ತಿಂಡಿ. ಯಾಕಂದ್ರೆ ನಿನ್ನೆ ನಾವು ಪಾರ್ಟಿ ಮಾಡ್ಲಿಕ್ಕೆ ನಿಮ್ಗೆ ತೋರಿಸಿದೆ ನಾನು ಪಾವ್ ರೆಡಿ ಮಾಡಿದ್ದು. ಬಟ್ ಈ ಸ್ಟಾರ್ಟರ್ ಎಲ್ಲ ಸಲಾಡ್ ಸ್ಟಾರ್ಟರ್ ಎಲ್ಲ ಇಷ್ಟು ಇದಿತ್ತು ಅಂದ್ರೆ ಅದನ್ನೇ ತಿಂದು ಸುಮಾರು ಜನರಿಗೆ ಹೊಟ್ಟೆ ಫುಲ್ ಆಗಿದೆ. ನನ್ಗೆ ಸಹ ನಾನು ಬರೀ ಒಂದು ಪಾವು ಸ್ವಲ್ಪ ಇಷ್ಟೇ ತಿಂದದಷ್ಟೇ ಉಳಿದಿದೆ. ಅದಕ್ಕೆ ಮತ್ತೆ ಇದು ಮಿಸಲ್ ಪಾವ್ ಇದು ಇವತ್ತು ಐಡಿಯಾ ಮಾಡಿದ್ದು ಬೆಳಿಗ್ಗೆ. ನಿನ್ನೆ ರಾತ್ರಿ ಫುಲ್ ಗಮ್ಮತ್ತಾಯ್ತು ನಮ್ಗೆ, ನಮ್ಮನಿದೆಲ್ಲ ಅಡಿಗೆ. ಬಟ್ ಒಳ್ಳೇದಾಗಿತ್ತು, ಎಲ್ಲ ಟೇಸ್ಟ್ ಎಲ್ಲ ಒಂದು ಪರ್ಫೆಕ್ಟ್ ಆಗಿತ್ತು ಅಲ್ಲಮ್ಮ? ಹೌದು, ಬಹಳ ಒಳ್ಳೇದು. ನಿಮ್ಗೆ ಹೇಗಾಗಿದೆ? ಹಾ, ತುಂಬಾ ಒಳ್ಳೆ. ಎಲ್ಲ 7 ಐಟಮ್ ಎಲ್ಲ ಇತ್ತು, ಮಸ್ತ್ ಒಳ್ಳೇದೇ. ಈಗ ಶ್ರುತಿ ಅವ್ರು ಎದ್ದಿದ್ದಾರೆ ನಮ್ಮ. ಸೊ ಶ್ರುತಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಆಯ್ತಾ ಬೆಳಿಗ್ಗೆ? ಆಯ್ತು, ತುಂಬಾ ಚಳಿ ಉಂಟು. ಹಾ, ತುಂಬಾ ಸಾಲಿಡ್ ಮಳೆ ಬರ್ತಾ ಉಂಟು ಬೆಳಿಗ್ಗೆ ಬೆಳಿಗ್ಗೆ. ಮನಸ್ಸಿಲ್ಲ. ನನ್ಗೆ ಸಹ ನಾನು ಎಲ್ರ ಬಿಟ್ಟೆ, ಆಮೇಲೆ ಎಷ್ಟು ಗಂಟೆಗೆ ಅಂತ ನಾನು ಹೇಳುದಿಲ್ಲ, ಎಲ್ರ ಬಿಟ್ಟೆ ಎಲ್ರಾಮ್ ಆಯ್ತು. ಮತ್ತೆ ಸ್ವಲ್ಪ 5 ನಿಮಿಷ ಮಲಗುವಂತ ಮಲಗಿದೆ, ಆಮೇಲೆ ಪುನಃ ಎಚ್ಚರ ಆಗೋದಾದ್ರೆ 1 ಗಂಟೆ ನಂತರ. 3 ಅಲಾರ್ಮ್ ನನ್ನ ರೂಮಲ್ಲಿ ಬಾರಿಸ್ತಿತ್ತು. ಸೊ ನಂಗೆ ಹೇಳ್ಬೇಕು ವೆದರ್ ತುಂಬಾ ಒಳ್ಳೇದುಂಟು. ಹಾ, ಮತ್ತೊಂದು ಸೊ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ತಿಂಡಿ ಆಗ್ತಾ ಉಂಟು, ಮಿಸಲ್ ಪಾವ್. ಖುಷಿಯಾ? ಹಾ, ನಂಗೆ ತುಂಬಾ ಖುಷಿ. ಅಂದ್ರೆ 2 ಪಾವ್ ತಿನ್ನು ಅಷ್ಟು, ಬಟ್ ಲೈಕ್ ನನ್ ಅಷ್ಟು ಪಾವ್ ಭಾಜಿಗಿಂತ ನಂಗೆ ಇದು ಖುಷಿ. ಪಾವ್ ಭಾಜಿ ತುಂಬಾ ಹೆವಿ ಆಗ್ತದೆ. ಇದು ಲೈಕ್ ಚಾಟಿನಾಗೆ ಸಹ ತಿನ್ನುವ ಚೂಡ, ನೀವು ನೋಡ್ತೀರಿ. ಹಾ ಹೌದು, ನಾನು ಹೇಗೆ ತಿನ್ನುದಂತ ಸಹ ತೋರಿಸ್ತೇನೆ ನಿಮ್ಗೆ. ಸೊ ಇವಾಗ ನಮ್ದು ಮಿಸಲ್ ಪಾವ್ ಇದ್ದು ಮಸಾಲಾ ರೆಡಿ ಇದೆ, ಆನಿಯನ್ ರೆಡಿ ಇದೆ, ಪಾವ್ ರೆಡಿ ಇದೆ, ಮಿಕ್ಸರ್ ರೆಡಿ ಇದೆ. ಸೊ ಇವಾಗ ತೋರಿಸ್ತೇವೆ ಮಿಸಲ್ ಪಾವ್ ತಿನ್ನುದು ಹೇಗೆ ಅಂತ. ಸೊ ಹೇಳಿ, ಹೇಗೆ ಅದನ್ನ ತಿಂದು? ಬಾಂಬೆದು ಮೇನ್ ಒನ್ ಆಫ್ ದ ಮೇನ್ ಫುಡ್. ಹಾ, ಒಂದು ಫೇಮಸ್ ಅಂದ್ರೆ ವಡಾಪಾವ್, ಹಾ ಮತ್ತೊಂದು ಮಿಸಲ್. ಹೌದು, ನನ್ನ ಹಸ್ಬೆಂಡಿಗೆ ಸಹ ಒಂದು ಮಿಸಲ್ ಪಾವ್ ಅಂದ್ರೆ ಯಾವಾಗ್ಲೂ ಮಿಸ್ ಮಾಡ್ತಾರೆ. ತುಂಬಾ ಚೀಪ್ ಅಲ್ಲಿ ಸಿಗ್ತದೆ. ಅಂದ್ರೆ ಎಲ್ಲರೂ ವರ್ಕಿಂಗ್ ಕ್ಲಾಸ್ ಗಿಂತ ಇದ್ರೆ ಎಲ್ಲರೂ ರಿಚ್ ಸ್ಟ್ರೀಟಿಗೆ ಬಂದಿದ್ದೆಲ್ಲ ತಿಂತಾರೆ. ಸರಿ ತಕೊಂಡ್ರೆ ಅದ್ರ ಮೇಲೆ ಇದು ಚೂಡ ಫರ್ಸಾಣ್ ಹಾಕ್ದೆ, ಮತ್ತೆ ಅದ್ರ ಮೇಲೆ ಚೂರು ಈರುಳ್ಳಿ ಹೀಗೆ ಹಾಕ್ದೆ, ಮತ್ತೆ ಇದು ಹಾಕ್ದೆ, ಮತ್ತೆ ನನ್ನ ಲಿಂಬು ಜಾಸ್ತಿ ಹಾಕ್ದೆ, ಮತ್ತೆ ಪಾವ್ ಕಟ್ಕೊಂಡು ಒಂದ್ ಪೆಟ್ಟು ಹೀಗೆ ಕಟ್ಕೊಂಡು ಎಲ್ಲ ಬರ್ಬೇಕು ಅದ್ರಲ್ಲಿ. ಓಕೆ, ಹೀಗೆ ಬಾಯಿ ಮಿಸಲ್ ಪಾವ್ ಮೇನ್ ಫೇಮಸ್ ಆದ ಕಾರಣದಲ್ಲಿ ಒಬ್ರು ಮಾಮಲೆದಾರ್ ಹೇಳಿ ಮಿಸಲ್ ಇದ್ದಾರೆ. ನಾವು ಸಣ್ಣದಿರುವಾಗ, ನಾವು ಕಾಲೇಜಿಗೆ ಹೋಗುವಾಗ ನಾನು ಡೊಂಬೆಲಿ ಇರ್ತಿದ್ದೆ, ಕಾಲೇಜ್ ಬಾಂಬೆಲಿ ಇತ್ತು. ಮಿಸಲ್ ತಿನ್ಲಿಕ್ಕೆ ನಾನು ಸ್ಥಾನದಲ್ಲಿ ಇದ್ದು 15 ನಿಮಿಷ ನಡ್ಕೊಂಡು ಮಿಸಲ್ ಅಷ್ಟು ನಮ್ದು ಫೇವರೇಟ್ ಇತ್ತು. ಸಣ್ಣ ಅಂಗಡಿ ಅದು, ನಾನು ಇಷ್ಟು ಫೇಮಸ್ ಆಗಿ ಈಗ ಹೋಟೆಲ್ ಆಗಿದೆ. ಹೇಗಾಗಿದೆ ಇವತ್ತಿದು? ಹೇಗಾಗಿದೆ? ಹಾ, ಮಾಮಲೆದಾರ್ಗಿಂತ ಒಳ್ಳೆದಾಗಿದೆ. ಅದೇ ಕ್ರೆಡಿಟ್ ಗೋಸ್ ಟು ಸುಮಿತ್ರಾ, ಸುವರ್ಣ ಮತ್ತೆ ಹೇಮಾ ಬಂಗೇರ. ಸೊ ನಾನ್ ಮೊನ್ನೆ ಒಂದು ಮಿಂತ್ರದಲ್ಲಿ ಡ್ರೆಸ್ ತರಿಸಿದ್ದೆ, ಕ್ವಾಲಿಟಿ ನನಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸಪೋಸ್ ಯಾರಿಗಾದ್ರೂ ಬೇಕಿದ್ರೆ ನೀವು ಚೆಕ್ ಮಾಡಬಹುದು. ಇದು ಪಲಾಜೋ ಸೆಟ್ ಇದ್ರು, ಒಂದು ಕುರ್ತಾ ಪಲಾಜೋ ಹಾಗೆ ದುಪ್ಪಟ್ಟ ಕೂಡ ಇದೆ ನೋಡಿ. ಈ ತರ ಬರ್ತದೆ ಟಾಪ್, ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ಹಾಗೆ ಕಲರ್ ಕೂಡ ಫೋಟೋದಲ್ಲಿ ಹೇಗಿದ್ದಿದೋ ಅದೇ ರೀತಿ ಇದೆ. ನನಗೆ ಈ ತರ ಸ್ವಲ್ಪ ಸಿಂಪಲ್ ಆಗಿ ಡಿಸೆಂಟ್ ಆಗಿರೋ ಬಟ್ಟೆ ನನಗೆ ತುಂಬಾ ಇಷ್ಟ ಆಗ್ತದೆ. ಆಮೇಲೆ ಇದು ಪಲಾಜೋ ಈ ತರ ಇದೆ, ಪಲಾಜೋ ಇಲ್ಲಿ ಪಟ್ಟಿ ಕೂಡ ಕೊಟ್ಟಿದ್ದಾರೆ ಕೆಳಗಡೆ. ಆಮೇಲೆ ಇದು ದುಪ್ಪಟ್ಟ ಟ್ರಾನ್ಸ್ಪರೆಂಟ್ ಆಗಿ ಲೈಟ್ ವೇಟ್ ಆಗಿದೆ, ಬಟ್ ಕಲರ್ ಇದ್ರದ್ದು ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇದು ಆರೆಂಜ್ ಮತ್ತೆ ಪಿಂಕ್ ಕಲರ್ ಅಲ್ಲಿ ಇದೆ. ಆಮೇಲೆ ಈ ತರ ಗೋಲ್ಡ್ ಬಾರ್ಡರ್ ಕೊಟ್ಟಿದ್ದಾರೆ. ಸೊ ಇವತ್ತು ಥರ್ಸ್ಡೇ ನೈಟ್ ನಮ್ಮ ಮನೆಯಲ್ಲಿ ಪಾನಿಪುರಿ ಪಾರ್ಟಿ ಆಗ್ತಾ ಇದೆ. ಸೊ ಎಲ್ರು ಇವಾಗ ಕುತ್ಕೊಂಡಿದ್ದಾರೆ ಪಾನಿಪುರಿ ತಿನ್ಲಿಕ್ಕೆ. ಎಲ್ರು ಹಾಯ್ ಮಾಡಿ. ನಿನ್ನೆ ಎಲ್ಲ ನಮ್ದು ನಾನ್ ವೆಜ್ ಪಾರ್ಟಿ ಆಗಿದೆ, ಇವತ್ತು ಪಾನಿಪುರಿ ಪಾರ್ಟಿ ಆಗ್ತಾ ಉಂಟು. ಸೊ ಏನಾದ್ರೂ ಟಿಪ್ಪಣಿ ಉಂಟಾ ಇದ್ರ ಬಗ್ಗೆ? ನಾ ಈಗ ತಿನ್ನಿದ್ರೆ ಬಿಸಿ ಇದ್ದೆ. ಟಿಪ್ಪಣಿ ಅದಕ್ಕೆ ಈಗ ನಿನ್ನೆ ನಾನ್ ವೆಜ್ ಆಗಿ ಈಗ ಚೂರು ಹೊಟ್ಟೆ ಖಾಲಿ ಮಾಡಿ ಜಲಜೀರ ನೀರೆಲ್ಲ ಹೋದ್ರೆ ಖಾಲಿ ಆಗ್ತದೆ ಹೊಟ್ಟೆ. ಹಾಗೆ ನಾಳೆ ಪುನಃ ನಾವು ರೆಡಿ ಆಗ್ತೇವೆ, ದಬಾಯಿಸಿ ತಿನ್ಲಿಕ್ಕೆ ನಾವು ರೆಡಿ ಆಗ್ತೇವೆ. ಆಯ್ತಾ? ಆಯ್ತು. ಬಾ ನೀನು